ನಮಸ್ಕಾರ ನನ್ನ ಮುದ್ದಿನ ಗೆಳೆಯರೇ, ಇವತ್ತು ನಾವು ನಮ್ಮ ಕರಾವಳಿಯ ಅತ್ಯಂತ ಕಾಣಿಕದ ದೈವವಾದ ಸ್ವಾಮಿ ಕೊರಗಜ್ಜ ದೈವದ ಬಗ್ಗೆ ತಿಳಿದುಕೊಳ್ಳೋಣ. ಕೊರಗಜ್ಜ ಈತ ಕರಾವಳಿಯ ಅತಿ ಕಾಣಿಕ ದೈವ. ಈ ದೈವದ ಹತ್ತಿರ ಏನು ಬೇಡಿದರೂ ತಕ್ಷಣ ನಮಗೆ ಫಲ ಫಲಿಸುತ್ತದೆ. ಇಲ್ಲಿ ಜಾತಿ ಭೇದ ಎಂಬ ಪದವೇ ಇಲ್ಲಿ ಬರುವುದಿಲ್ಲ. ಈ ಕೊರಗಜ್ಜ ದೇವಾಲಯಗಳು ನಮ್ಮ ತುಳುನಾಡಿನಲ್ಲಿ ಎಲ್ಲೆಡೆ ಕಂಡುಬರುತ್ತದೆ. ಸಹಸ್ರಾರು ಭಕ್ತಾಭಿಮಾನಿಗಳು ಈತನನ್ನು ನಂಬಿ ಜೀವಿಸುತ್ತಿದ್ದಾರೆ. ಕೊರಗಜ್ಜನನ್ನು ಪವಾಡಗಳ ದೈವವೆಂದೇ ಕರಾವಳಿಯ ಜನರು ನಂಬಿದ್ದಾರೆ. ನಂಬಿ ಬಂದ ಭಕ್ತಾದಿಗಳಿಗೆ ಸದಾ ಒಳ್ಳೆಯದನ್ನೇ ಮಾಡುವ ದೈವ ಈ ಕೊರಗಜ್ಜ. ಈ ದೈವಕ್ಕೆ ಹರಕೆಯನ್ನು ಹೇಳಿಕೊಂಡು ಒಳ್ಳೆಯ ಮನಸ್ಸಿನಿಂದ ಕೋರಿಕೆಯನ್ನು ಕೇಳಿಕೊಂಡರೆ ದೈವವು ಆ ಕೋರಿಕೆಯನ್ನು ಈಡೇರಿಸಿಯೇ ತೀರುತ್ತದೆ. ಎಷ್ಟೇ ಬೆಲೆ ಬಾಳುವ ವಸ್ತುಗಳು ಕಳೆದು ಹೋದರೂ ತುಳುನಾಡಿನ ಲಕ್ಷಾಂತರ ಜನ ಭಕ್ತರು ಮೊದಲು ನೆನಪಿಸಿಕೊಳ್ಳುವುದೇ ಈ ಕೊರಗಜ್ಜನನ್ನು. ಈ ವಿಷಯವನ್ನು ಪುಷ್ಟೀಕರಿಸುವಂತೆ ನಮ್ಮ ತುಳುನಾಡಿನ ಅಸಂಖ್ಯಾತ ಜನರು ಇಂದಿಗೂ ತಮ್ಮ ವಸ್ತುಗಳು ಕಾಣೆಯಾದರೆ ಮೊದಲು ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತುವುದಿಲ್ಲ. ಬದಲಾಗಿ ತಾವಿರುವ ಜಾಗದಲ್ಲಿಯೇ ಕಾಣಿಕ ದೈವ ಕೊರಗಜ್ಜನನ್ನು ನೆನೆದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಇಷ್ಟು ಮಾಡಿದರೆ ಸಾಕು, ತಾವು ಕಳೆದುಕೊಂಡಿರುವ ವಸ್ತುಗಳು ಮತ್ತೆ ಕೈ ಸೇರುತ್ತದೆ ಎನ್ನುವ ಅಚಲ ನಂಬಿಕೆ ಇಲ್ಲಿರುವ ಜನರಲ್ಲಿದೆ. ಈ ಜನಗಳ ಅಚಲ ನಂಬಿಕೆಯು ನಿಜವಾದ ಅನೇಕ ದೃಷ್ಟಾಂತಗಳು ಈ ತುಳುನಾಡಿನಲ್ಲಿ ನಡೆದಿರುವುದನ್ನು ನಾವು ಇಂದಿಗೂ ದೃಶ್ಯ ಮಾಧ್ಯಮದಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುತ್ತಿರುತ್ತೇವೆ. ಮತ್ತು ಆರೋಗ್ಯ ಸಮಸ್ಯೆ ಬಂದರೂ ಸಹ ಜನರು ಮೊದಲು ಹರಕೆ ಕಟ್ಟಿಕೊಳ್ಳುವುದು ಈ ಕೊರಗಜ್ಜನಿಗೆ. ಎಲ್ಲರ ದನಕರುಗಳ ರಕ್ಷಣೆಯನ್ನು ಸಹ ಈ ಕೊರಗಜ್ಜ ದೈವ ಮಾಡುವುದು ಇಲ್ಲಿನ ವಿಶೇಷತೆ. ಈ ಕಾರಣಿಕ ದೈವ ಕೊರಗಜ್ಜನ ಕುರಿತಾಗಿ ರೋಚಕ ಕಥೆಯೊಂದಿದೆ. ಅನಾಥ ಮಗುವಾಗಿದ್ದ ಈ ಕೊರಗತನಿಯನನ್ನು ಒಂದು ಶೇಂದಿ ಮಾರುವ ಹೆಂಗಸು ಸಾಕಿ ಬೆಳೆಸುತ್ತಾಳೆ. ಸಾಮಾನ್ಯ ಜನಗಳು ಮಾಡಲು ಸಾಧ್ಯವಾಗದೇ ಇರುವಂತಹ ಅಸಾಮಾನ್ಯ ಕೆಲಸಗಳನ್ನು ಸಹ ಈತನು ಮಾಡಿ ಪ್ರಸಿದ್ಧಿಯಾಗುತ್ತಾನೆ. ಅಜ್ಜ ಅಂತ ಹೇಳುವಾಗ ನಮಗೆ ರೋಮಾಂಚನವಾಗುತ್ತದೆ. ಏಕೆಂದರೆ ತಂದೆ ತಾಯಿಗಳಿಗಿಂತ ಪ್ರೀತಿ ಮಗುವಿಗೆ ಅಜ್ಜನ ಮೇಲೆ ಜಾಸ್ತಿ. ತುಳುನಾಡಿನಲ್ಲಿ ಕಟೀಲಿನ ದುರ್ಗಾಪರಮೇಶ್ವರಿಯನ್ನು ಕಟೀಲ್ ದಪ್ಪೆ ಉಳ್ಳಾಳ್ತಿ ಅಂತ ಕರೆಯುತ್ತಾರೆ. ಅಪ್ಪೆ ಅಂತ ಕರೆಯುವುದು ತಾಯಿ ಅಂತ ಕರೆಯುವುದು ಎಂದರ್ಥ. ಆ ತಾಯಿ ಅನ್ನುವಂತಹ ಶಬ್ದಕ್ಕೆ, ಅಜ್ಜ ಅನ್ನುವಂತಹ ಶಬ್ದಕ್ಕೆ, ಮಾವ ಅನ್ನುವಂತಹ ಶಬ್ದಕ್ಕೆ ವಿಶೇಷವಾದಂತಹ ಶಕ್ತಿ ಇದೆ. ಆದ್ದರಿಂದ ಈ ಕೊರಗತನಿಯ ದೈವ, ಆತನ ತಂದೆಯ ಹೆಸರು ಉರವನವಾಡಿ, ತಾಯಿ ಕೊರಪಲು ಮೈರೆ. ಇವರ ಮಗನಾಗಿ ಹುಟ್ಟಿದ ಕೊರಗತನಿಯ ಹುಟ್ಟಿದ ತಕ್ಷಣ ತಂದೆ ತಾಯಿಯನ್ನು ಕಳೆದುಕೊಂಡು ಬಿಡುತ್ತಾನೆ. ಅವರ ವಾಸಸ್ಥಳಕ್ಕೆ ಕೊಪ್ಪ ಎಂಬ ಹೆಸರು. ಮೇಲಿನ 7 ಕೊಪ್ಪ, ಕೆಳಗಿನ 7 ಕೊಪ್ಪ ಎಲ್ಲವೂ ಸರ್ವನಾಶವಾಗುತ್ತದೆ. ಆತನಿಗೆ ಗತಿಯಿಲ್ಲದಂತಹ ಸಂದರ್ಭದಲ್ಲಿ, ಮೈಯಲ್ಲಿ ಬಟ್ಟೆ ಉಡಲು ಗತಿಯಿಲ್ಲದ ಸಂದರ್ಭದಲ್ಲಿ ಬಿಲ್ಲವ ಸಮುದಾಯದ ಉಮ್ಮತ್ತ ಬೈದೇತಿ ಎನ್ನುವ ಹೆಂಗಸು ಕಳ್ಳು ಮಾರುವಂತಹ ಸಂದರ್ಭದಲ್ಲಿ ಒಂದು ಮಗುವು ಅಳುತ್ತದೆ ಹಾಗೂ ನಗುತ್ತದೆ. ಈ ರೀತಿ ಮಾಡುತ್ತಿರುವಾಗ ಯಾರು ಮಗು ನೀನು, ಯಾರು ಅಂತ ಕೇಳಿದಾಗ ನನಗೆ ದಿಕ್ಕಿಲ್ಲ, ನನಗೆ ದೆಸೆಯಿಲ್ಲ, ಆಶ್ರಯವಿಲ್ಲ ಎಂದು ಹೇಳುವಾಗ, ನೀನು ಬಾ ನಾನು ಸಾಕುತ್ತೇನೆ ಎಂದು ಹೇಳುವಾಗ, ಇಲ್ಲ ನಾನು ಬರುವುದಿಲ್ಲ, ನನಗೆ ಉಡಲು ಬಟ್ಟೆ ಇಲ್ಲ ಅಂತ ಹೇಳುವಾಗ, ಅವಳು ಮಡಿಕೆ ಹೊತ್ತುಕೊಳ್ಳುವಾಗ ಅದಕ್ಕೆ ಕಟ್ಟಿಕೊಂಡಿರುವ ಬಟ್ಟೆ ಬೈರಾಸು ಅದನ್ನು ಎತ್ತಿ ಪೊದೆಯ ಅಡ್ಡಕ್ಕೆ ಬಿಸಾಡುತ್ತಾಳೆ. ಮಗು ಅದನ್ನು ಕಟ್ಟಿಕೊಳ್ಳುತ್ತದೆ. ಬಟ್ಟೆ ಸಿಕ್ಕಿದ ಸಂತೋಷದಲ್ಲಿ ತನ್ನ ಬದುಕಿಗೊಂದು ಬಟ್ಟೆ, ಅಂದರೆ ತನಗೆ ದಾರಿಯಾಯಿತು ಅಂತ ಹೇಳಿ ಆ ತಾಯಿಯ ಹತ್ತಿರ ಕೇಳುವಾಗ ಆ ತಾಯಿ ಹೇಳುತ್ತಾಳೆ, ನಾನು ನಿನಗೆ ಊಟ ಕೊಡುತ್ತೇನೆ. ಆಗ ಕೊರಗತನಿಯ ಹೇಳುತ್ತಾನೆ, ನನಗೆ ಧರ್ಮಕ್ಕೆ ಊಟ ಬೇಡ, ನಾನು ದುಡಿಯಬೇಕು, ನಾನು ದುಡಿದು ತಿನ್ನಬೇಕು ಅಂತ ಹೇಳುವಾಗ ಆಕೆಯ ಮನೆಯಲ್ಲಿ ಆಕೆಯ ಕಾಯಕಕ್ಕೆ ಈತ ತೊಡಗಿಸಿಕೊಳ್ಳುತ್ತಾನೆ. ಈತ ಮುಟ್ಟಿದಂತಹ ಕಳ್ಳು ಅಕ್ಷಯವಾಗುತ್ತದೆ. ತುಳುನಾಡಿನಲ್ಲಿ ಕೊರಗತನಿಯ ದೈವದ ಕಾಣಿಕ ಬಹಳ ಅದ್ಭುತ.
ಈತ ಒಂದು ಕ್ಷೇತ್ರಕ್ಕೆ 7 ಮಂದಿ ಹೊರುವಂತಹ ಹೊರೆಯನ್ನು ಹೊತ್ತುಕೊಂಡು ಬರುವಾಗ ಮೇಲ್ಜನಾಂಗದ ಜನರು ಅವನನ್ನು ಒಳಗೆ ಬರಲು ಅನುಮತಿ ಇಲ್ಲ ಎಂದು ನಿಷೇಧಿಸುತ್ತಾರೆ. ಆಗ ಕೊರಗತನಿಯ ಹೇಳುತ್ತಾನೆ, ನಾನು ತರುವ ಹೊರೆ ಈ ಕ್ಷೇತ್ರಕ್ಕೆ ಆಗುತ್ತದೆ, ನಾನು ಆಗುವುದಿಲ್ಲವೇ ಎಂದು. ಈತ ಹೊರಾಂಗಣದಿಂದ ನಿಂತು ಒಳಾಂಗಣಕ್ಕೆ ಅದನ್ನು ಬಿಸಾಡುತ್ತಾನೆ. ಅಷ್ಟು ಶಕ್ತಿಶಾಲಿಯಾಗಿರುತ್ತಾನೆ ಆ ಕೊರಗತನಿಯ. ಆಮೇಲೆ ಅಲ್ಲಿ ಒಂದು ನಾರಂದಾಯಿ ಅಂತ ಒಂದು ಮರ ಇರುತ್ತದೆ. ಅದರ ಅರ್ಥ ತುಳುನಾಡಿನಲ್ಲಿ ಉಪ್ಪಿನಕಾಯಿಗೆ ಬೇಕಾಗುವಂತಹ ಹುಳಿಯಕಾಯಿಯ ಮರ. ಅದರ ಮರವನ್ನು ಹತ್ತಿ ತನ್ನ ತಾಯಿಗೆ ಉಪ್ಪಿನಕಾಯಿ ಹಾಕುವುದಕ್ಕೆ ಬೇಕಾದೀತು ಎಂದು ಆ ಹಣ್ಣನ್ನು ಕೊಯ್ಯಲು ಹೋದಾಗ ಆ ಕ್ಷೇತ್ರದ ಕಲಶಕ್ಕೆ ಈತ ಕಾಲಿಟ್ಟಾಗ ಅಲ್ಲಿನ ಶಕ್ತಿ ಆತನನ್ನು ಮಾಯ ಮಾಡಿತು ಅನ್ನುವ ನುಡಿಕಟ್ಟಿದೆ. ಕೊರಗತನಿಯ 16 ವರ್ಷದಲ್ಲಿ ಆತ ಸಾಯುಜ್ಞವನ್ನು ಸೇರಿದ್ದಾನೆ. ಆತ ಅಜ್ಜ ಅಲ್ಲ ವಯಸ್ಸಲ್ಲಿ, ಆತ ವಯೋವೃದ್ಧನಲ್ಲ, ಜ್ಞಾನವೃದ್ಧ, ಕಾರಣಿಕ ವೃದ್ಧ. ಆದ್ದರಿಂದ ಆತನನ್ನು ಕೊರಗಜ್ಜ ಅಂತ ನಾವು ಕರೆಯುತ್ತೇವೆ. ಈ ದೈವ ಕೊರಗ ಅನ್ನುವ ಜನಾಂಗದಲ್ಲಿ ಹುಟ್ಟಿ ಅಸಹಜ ಮರಣವನ್ನಪ್ಪಿದ ಅಸಾಮಾನ್ಯ ವೀರ. ಮೊದಲು ಮಾನವ ರೂಪದಲ್ಲಿ ಇದ್ದ ಕೊರಗತನಿಯ ಮಾಯಾ ರೂಪವನ್ನು ಪಡೆದು ದೇವಿ ಪುರುಷನಾದ್ದರಿಂದ ಮನುಷ್ಯರು ತಿನ್ನುವ ವಸ್ತುಗಳನ್ನೇ ಹರಕೆಯ ರೂಪದಲ್ಲಿ ಕೊರಗಜ್ಜನಿಗೆ ನೀಡಲಾಗುತ್ತದೆ. ಉದಾಹರಣೆಗೆ ವೀಳ್ಯದೆಲೆ, ಅಡಿಕೆ, ಸುಣ್ಣ, ಚಕ್ಕುಳಿ, ತಂಬಾಕು, ಶೇಂದಿ, ಮದ್ಯಗಳನ್ನು ಹೆಚ್ಚಾಗಿ ಹರಕೆಗಳಾಗಿ ಅರ್ಪಿಸಲಾಗುತ್ತದೆ. ಈ ಕೊರಗಜ್ಜನ ದೇವಾಲಯ ತುಳುನಾಡಿನಾದ್ಯಂತ ಕಂಡುಬರುತ್ತದೆ. ಆದರೂ ಕೊರಗಜ್ಜನ ಮೂಲಸ್ಥಾನ ಮಂಗಳೂರಿನ ಕುತ್ತಾರಿನಲ್ಲಿದೆ. ವಿಶೇಷ ಮಾಹಿತಿ ಎಂದರೆ ಕುತ್ತಾರಿನಲ್ಲಿ ಇರುವ ಕೊರಗಜ್ಜನ ಕಟ್ಟೆಯ ಹತ್ತಿರ ರಾತ್ರಿಯ ವೇಳೆಯೂ ಸಹ ವಾಹನ ಚಲಾಯಿಸುವಾಗ ವಾಹನದ ಹೆಡ್ಲೈಟ್ ಹಾಕುವಂತಿಲ್ಲ. ಮತ್ತೊಂದು ಮಾಹಿತಿ ಪ್ರಕಾರ ಕೋಲ ನಡೆಯುವಾಗ ಅಗರಬತ್ತಿಯ ಬೆಳಕು ಕೂಡ ಕಾಣಬಾರದು ಎಂಬ ನಿಯಮವಿದೆ. ಮುಖ್ಯವಾಗಿ ಈ ಕುತ್ತಾರಿನ ಅಜ್ಜನ ಕಟ್ಟೆಯ ಬಳಿ ಸಂಜೆ 7 ಗಂಟೆಯ ನಂತರ ಮಹಿಳೆಯರಿಗೆ ಪ್ರವೇಶವಿರುವುದಿಲ್ಲ. ಯಾರು ಯಾವ ಸಂದರ್ಭದಲ್ಲಿ ಕೈಬಿಟ್ಟರೂ ಅಜ್ಜ ನಂಬಿದವರನ್ನು ಕೈಬಿಡುವುದಿಲ್ಲ ಎಂಬ ಮಾತು ತುಳುನಾಡಿನ ಭಕ್ತಾದಿಗಳಲ್ಲಿ ಕೇಳಿಬರುವ ದೃಢ ಮಾತಾಗಿದೆ. ಹೊಸ ವಾಹನಗಳನ್ನು ಖರೀದಿಸುವವರು ಅಜ್ಜನ ಹೆಸರನ್ನು ತಮ್ಮ ವಾಹನದಲ್ಲಿ ಸ್ವಾಮಿ ಕೊರಗಜ್ಜ ಎಂದು ಹಾಕಿಸಿಕೊಳ್ಳುತ್ತಾರೆ. ಯಾವುದೇ ಶುಭ ಸಮಾರಂಭ ಸಂದರ್ಭದಲ್ಲಿ, ಹಟ್ಟಿಯಲ್ಲಿ ದನಕರು ಹಾಕುವ ಸಂದರ್ಭದಲ್ಲಿ, ಮಗು ಹುಟ್ಟಿದ ಸಂದರ್ಭದಲ್ಲಿ ಅಜ್ಜನಿಗೆ ವಿಶೇಷ ಮದ್ಯ, ಶೇಂದಿ ಮುಂತಾದ ಪ್ರಿಯ ವಸ್ತುಗಳನ್ನು ಭಕ್ತಾಭಿಮಾನಿಗಳಿಂದ ನೀಡಲಾಗುತ್ತದೆ. ಈ ಮೂಲಕ ತುಳುನಾಡಿನ ಕಾರಣಿಕ ದೈವ ಅಜ್ಜನನ್ನು ಭಕ್ತಿಯಿಂದ ಆರಾಧಿಸುವುದನ್ನು ನೆನಪಿಸಿಕೊಳ್ಳುವುದನ್ನು ನಾವು ಈಗಲೂ ಕಾಣಬಹುದು. ಮತ್ತೊಂದು ಮಾತಿದೆ, ಈ ಕೊರಗಜ್ಜನಿಗೆ ಯಾರಾದರೂ ಅವಮಾನವನ್ನು ಮಾಡಿದರೆ ಅವರನ್ನು ಅಜ್ಜ ಸುಮ್ಮನೆ ಬಿಡುವುದಿಲ್ಲ. ಈ ಮಾತನ್ನು ಪುಷ್ಟೀಕರಿಸುವಂತೆ ಕೆಲ ಯುವಕರು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಕೊರಗಜ್ಜನ ಗುಡಿಯನ್ನು ಅಪವಿತ್ರಗೊಳಿಸುವಂತಹ ಹೀನಕೃತ್ಯ ಕೆಲ ದಿನಗಳ ಹಿಂದೆ ಜರುಗುತ್ತದೆ. ನಂತರ ಆ ಎಲ್ಲ ಹುಡುಗರಿಗೆ ದೊಡ್ಡ ಘನಘೋರ ಆರೋಗ್ಯ ಸಮಸ್ಯೆಗಳು ಒದಗಿ ತಜ್ಞರನ್ನು ಕಂಡು ಪರೀಕ್ಷಿಸಿದರೂ ಪ್ರಯೋಜನವಾಗುವುದಿಲ್ಲ. ನಂತರ ಜ್ಯೋತಿಷಿಗಳ ಬಳಿ ಬಂದು ಕೇಳಿದಾಗ ಅವರು ಕೊರಗಜ್ಜನಿಗೆ ಅಪಚಾರ ಎಸಗಿರುವುದರಿಂದ ಈ ಸ್ಥಿತಿ ಬಂದೊದಗಿದೆ ಎಂದು ಅವರು ತಿಳಿಸುತ್ತಾರೆ. ತದನಂತರ ಯುವಕರು ಕುಟುಂಬ ಸಮೇತ ಕೊರಗಜ್ಜನ ಬಳಿ ಬಂದು ಕ್ಷಮೆಯನ್ನು ಕೇಳಿದ್ದು ಸಾಮೂಹಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದನ್ನು ನಾವು ನೋಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಕೊರಗಜ್ಜನ ಪವಾಡಗಳನ್ನು ನೆನಪಿಸುವ ಮತ್ತೊಂದು ದೃಷ್ಟಾಂತ ನಮಗೆ ನೆನಪಾಗುತ್ತದೆ. ಕೊರಗಜ್ಜ ದೇವಾಲಯದಲ್ಲಿ ಕಳ್ಳತನ ನಡೆದಿರುತ್ತದೆ. ದೇವಸ್ಥಾನದ ಕೆಲ ಬೆಳ್ಳಿ ಆಭರಣಗಳು ಕಳ್ಳರು ದೋಚಿರುತ್ತಾರೆ. ನಂತರ ನಡೆದ ಭೂತಕೋಲದಲ್ಲಿ ಈ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಮುಂದಿನ ಮಕರ ಸಂಕ್ರಮಣದ ಒಳಗೆ ಕದ್ದ ಆಭರಣ ದೇವಸ್ಥಾನ ಸೇರಲಿದೆ ಎಂಬ ಭರವಸೆಯನ್ನು ಕೊರಗಜ್ಜ ನೀಡುತ್ತಾರೆ. ಗೆಳೆಯರೇ, ಆಶ್ಚರ್ಯವೆಂಬಂತೆ ಮಕರ ಸಂಕ್ರಮಣದಂದೇ ಕಳ್ಳರು ಆಭರಣಗಳನ್ನು ದೇವಸ್ಥಾನದ ಬಾಗಿಲಲ್ಲಿ ಇಟ್ಟು ಹೋಗಿದ್ದರು. ಈ ಎಲ್ಲ ಘಟನೆಗಳು ಕೊರಗಜ್ಜನ ಮಹಿಮೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಕೊರಗಜ್ಜನ ಮೂಲಸ್ಥಾನ ಕುತ್ತಾರಿನಲ್ಲಿ ಕೋಲ ಹಾಗೂ ಅಗೆಲು ಸೇವೆಗಳನ್ನು ನಡೆಸಲಾಗುತ್ತದೆ.
ಆ ಅಗೆಲು ಸೇವೆಯಲ್ಲಿ ಅಜ್ಜನಿಗೆ ಹರಕೆಯ ರೂಪದಲ್ಲಿ ಮೀನು, ಕೋಳಿ, ಚಕ್ಕುಳಿ, ಮದ್ಯ, ಶೇಂದಿ, ಉಪ್ಪಿನಕಾಯಿ, ಬಸಳೆಯ ಸಾಂಬಾರು ಇತ್ಯಾದಿಗಳನ್ನು ಅರ್ಪಿಸಲಾಗುತ್ತದೆ. ಶುದ್ಧವಾದ ಮನಸ್ಸಿನಿಂದ ನಂಬಿದವರಿಗೆ, ಪ್ರಾಮಾಣಿಕ ಮಾರ್ಗದಲ್ಲಿ ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಪೂಜಿಸುವವರಿಗೆ ಈ ಕೊರಗಜ್ಜ ದೈವದ ಆಶೀರ್ವಾದ ಸದಾ ಇರಲಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೇ.